ಹಾಗೆ ಕಲಾವಿದರಿಗೆ ಎಷ್ಟು ಪ್ರೋತ್ಸಾಹ ಸಿಗ್ತದೆ ಎಂಬುದು ಚಿತ್ತೂರಿನ ಈ ಪರಿಸರದಲ್ಲಿ ನಾನು ಇವತ್ತು ನೋಡಿದೆ. ನಂದೀಶ ಇತ್ತೀಚೆಗೆ ಮಹಿಷಾಸುರನ ಪಾತ್ರದಲ್ಲಿ ತಮ್ಮ ಮುಂದೆ ಕಾಣಿಸಿಕೊಳ್ಳುವಂತಹ ಈ ಅಭಿಮಾನ ಒಂದು ಬೆಳೆಯುವಂಥ ಕಲಾವಿದನಿಗೆ ಸಿಗಬೇಕಾದದ್ದು ಈ ಪ್ರೋತ್ಸಾಹ ಸಿಕ್ಕಿದ್ರೆ ಯಾವ ಕಲಾವಿದನು ಸಹ ಯಾವ ಆರೋಗ್ಯ ಸುಖ ಶಾಂತಿಯನ್ನು ಕೊಟ್ಟು ಈ ರಂಗದಲ್ಲಿ ಚಿರಕಾಲ ದುಡಿಯುವಂಥ ಶಕ್ತಿ ಕೊಡಲಿ ಎಂಬುದಾಗಿ ನಾನು ವೈಯಕ್ತಿಕವಾಗಿ ಮನಸ್ಸಾ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಹಾಗೆ ಅದನ್ನು ದಕ್ಕಿಸಿಕೊಳ್ಳುವುದಕ್ಕಾಗಲಿಲ್ಲ. ನಮ್ಮವರನ್ನು ಕೊಂದಂತಹ ವಿಜಯೋತ್ಸಾಹದಲ್ಲಿರುವ ಆ ದೇವತೆಗಳು ಮೈಮರೆತು ಕೇಕೆಯನ್ನು ಹಾಕಲಾಗುತ್ತಾ ಇದ್ದಾರೆ. ನಮ್ಮನ್ನು ಕಂಡು ನಗುತ್ತಿರುವ ಅವರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕು ಅಂತಾದ್ರೆ ಹೌದು ಹೌದು ರಕ್ಕಸ ಕನ್ನಿಕೆಯಾಗಿರುವಂತಹ ನಾನು ಸರಿಯಾದಂತಹ ಸೇಡನ್ನು ಸಾಧಿಸಬೇಕು, ಸೇಡನ್ನು ತೀರಿಸಿಕೊಳ್ಳಲೇಬೇಕು. ಆ ದೇವತೆಗಳ ಸೊಕ್ಕ ನಡೆಸುವುದಕ್ಕಾಗಿ ಹುಟ್ಟಿ ಬಂದಿದ್ದಾರೆ ನನ್ನ ಹೊಟ್ಟೆಯಿಂದ ಮಹಿಷ. ಅವನಲ್ಲೇ ಕರೆದ ವಿಷಯವನ್ನು ಹೇಳ್ತೇನೆ. ಮಗನೇ 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 ಮಹಿಷಾಕ್ಯ
ಅಂತಾದ್ರೆ ಬ್ರಹ್ಮದೇವರಿಂದ ನಿಮ್ಮ ಪಾಲಿಗೆ ಕಷ್ಟ ಬಂದೋಗಿದೆ. ಮಗ ಮಹಿಷಾಕ್ಕೆ ಅವನಿದ್ದೇನೆ. ಹೇಳಮ್ಮ ಕಂದ ಏನ ಹೇಳೋ ನಿನಗೆ ಕಂದ ಕಂದ ನಮ್ಮ ಬಾಳುವೆ ತೀರಿದು ಮಗಳೇ ಕಂದ ಕಂದ ನಮ್ಮ ಬಾಳುವೆ ತೀರಿದು ಮಗಳೇ ಕಂದ ಕಂದ ಮೇರು ಲೋಕವನ್ನು ಬಯಸಿ ಕಂದ ಕಂದ ಮೇರು ಲೋಕವನ್ನು ಬಯಸಿ ಕಂದ ಕಂದ ತಾಳಕ್ಕೆ ಸೈನ್ಯವೆರಸಿ ಕಂದ ಕಂದ ಇದನ್ನು ತಾಳಕ್ಕೆ ಸೈನ್ಯವೆರಸಿ ಕಂದ ಕಂದ ನಿನ್ನ ತಂದೆಯನ್ನು ಕೊಂದು ಮುಗಿಸಿದ ನನ್ನ ಮಗನೇ. ಯಾವ್ದೊಬ್ಬ ಕ್ಷುಲ್ಲಕ ಯಕ್ಷನಂತ ಮಗನೇ. ಯಕ್ಷನಿಗೆ ಲಕ್ಷ್ಮಿ ಅಲ್ಲ, ಮೂರು ಲೋಕದ ಒಳಗೆ ಕಳೆದ ಬಂದರು ಹೆದರುವ ಮಗನಲ್ಲ, ಅವರ ಸಂಹಾರ ಮಾಡಿ ಬರ್ತಾರೆ. ತನಯನಾಡಿದ ನುಡಿಯ ಕೇಳುತ್ತ ಮಾಲಿನಿ ಮನದಿ ಹರುಷವನು ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಗಣವ ನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಗಣವಲ್ಲ
ಸಮರದಿ ನಿನಗೆ ಗಣವಲ್ಲ ವನಜನ ಬನು ಬರುವ ಕೃತಕಿ ಯಾರು ವನಜನ ಬನು ಬರುವ ಕೃತಕಿ ಅನವರತ ಸುಮನಸರ ಪಕ್ಷರಿ ವನಜನ ಮನು ಬರುವ ಕೃತಕಿ ಅನವರತ ಸುಮನಸರ ಪಕ್ಷರಿ ನಿನಗೆ ಬೇಡುವೆ ನಾನೊಂದು ಯುಕ್ತಿಯ ನಿನಗೆ ಬೇಡುವೆ ನಾನೊಂದು ಯುಕ್ತಿಯ ವಿಧಿಯಲ್ಲಿ ಘನವರವ ಪಡೆದು ಬಾ ಮಗನೇ ವಿಧಿಯಲ್ಲಿ ಘನವರವ ಪಡೆದು ಬಾ 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 ಮಗನೇ ಕಡೆಯನಾಡಿದ ಗುಡಿಯ ಕೇಳುತ್ತ ಮಾಲಿನಿ ಮನದಿ ಹರುಷವನ ಕಂದ ಕಂದ ನಿನ್ನ ಉತ್ಸಾಹ ಪ್ರಕಟವಾದ ನನ್ನ ದುಃಖ ಮರೆಯಾಯ್ತು ಮರೆ. ಮಧ್ಯಾಹ್ನ ತಡದ ಸಂತೋಷ ಉಕ್ಕಿತು ಅನುಮಾನವೇ ಇಲ್ಲ ಹಾಗಂತ ಉತ್ಸಾಹಕ್ಕೆ ತಣ್ಣೀರೆತ್ತೀನಿ ಅಂತ ಭಾವಿಸಬೇಕು. ಏನು ನನ್ನ ಮೇಲೆ ಭಾರವಾಗ್ತಾ ಇರುವೆ ಭರವಸೆ ಉಂಟು ಮಗನೇ. ಅಮ್ಮ ಆದ್ರೆ ನಿಮ್ಮ ಅಪ್ಪನ ಶೌರ್ಯ ಸಾಮರ್ಥ್ಯದ ಮೇಲೆ ನನಗೆ ಭರವಸೆ ಇತ್ತು. ಆರು ದೇವತೆಗಳು ಗೆದ್ರು ಹೇಗೆ? ಹಾಗೆ ಕಪಟದಿಂದ. ಮಾತುಗಾರರು. ಹೌದು. ಒಮ್ಮೆ ಅವರು ಸೋತರು ಅಂತಾದ್ರೆ ಅವರ ಪಕ್ಷವನ್ನಂತೂ ಬರುವಂತಹ ಕರಿಮಯ್ಯ ಹರಿ ಅವರ ಸಂಪೂರ್ಣ ಕೃಪಾ ಕಟಾಕ್ಷ ಅವರ ಮೇಲಿರುವುದರಿಂದ ಇಲ್ಲಿಯವರೆಗೆ ಸೋಲೆನದು ಅವರನ್ನು ಬಾಧಿಸಲಿಲ್ಲ. ಹೌದಮ್ಮ. ಹಾಗಿದ್ರೆ ನಿನ್ನಲ್ಲಿ ದೇಹ ಬಲವಿದೆ, ಬುದ್ಧಿ ಬಲವಿದೆ, ಆದ್ರೆ ದೈವ ಬಲ ಅನುಕೂಲಿಸಬೇಕು ನಿನಗೆ. ಅದೊಂದಿಲ್ಲ ಸತ್ಯ. ಅದನ್ನು ಪಡೆಯಬೇಕು ಅಂತಾದ್ರೆ ಯುಕ್ತಿಯನ್ನು ಮಾರ್ಗವನ್ನು ನಾನು ಹೇಳ್ತೇನೆ ಮಗನೇ. ಏನು ಮಾಡಬೇಕಮ್ಮ? ನಿನ್ನ ಪಡೆಯುವಾಗಲೇ ನಿನ್ನಮ್ಮ ಕನದರದ ತಪಸ್ಸನ್ನಾಚರಿಸಿದ್ಲು ವಿಧಿಯ ಕುರಿತಾಗಿ. ನೀನು ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ತನ್ಮೂಲಕವಾಗಿ ವಿಶೇಷವಾದಂತಹ ವರವನ್ನು ಪಡೆದಂತಾದ್ರೆ ಪಡೆದು ಮೂರು ಲೋಕದಲ್ಲಿ ನಿನ್ನನ್ನು ಜಯಿಸುವಂತಹ ವೀರ ಮತ್ತೊಬ್ಬನಿರುವುದಕ್ಕೆ ಸಾಧ್ಯ ಉಂಟೇ ಹೇಳು. ಓ ತಾಯ, ಓ ಈ ಸಂದರ್ಭದಲ್ಲಿ ಇಂಥ ಆಸೆಯನ್ನು ನೀವು ಹೊತ್ತಿದ್ದೀರಿ ಅಂತಾದ್ರೆ ಸ್ವರ್ಗಲೋಕದ ಪೀಠವನ್ನು ವಾಸಪಡಿಸಿಕೊಳ್ಳುವುದಕ್ಕಾಗಿಯೂ ಅಲ್ಲ, ನಮ್ಮ ತಂದೆಯಿಂದ ಕೊಂದಿರುವಂತಹ ಸೇಡನ್ನು ತೀರಿಸಿಕೊಳ್ಳುವುದಕ್ಕಾಗಿಯೂ ಅಲ್ಲಿವರೆಗಾಗಿ ಹೋಗ್ತೇನೆ. ಆತನ ಕುರಿತಾಗಿ ತಪಸ್ಸನ್ನಾಚರಿಸ್ತೇನೆ. ವರಬಲಾನ್ವಿತ ನಾನಾಗ್ತೇನೆ ತಾಯಿ. ಹೌದು. ಆದ್ರೊಂದು ಮಗನೇ, ಏನಮ್ಮ? ಈಗಾಗಲೇ ನಾಯಕರನ್ನ ಕಳೆದುಕೊಂಡಿರುವಂತಹ ನಮ್ಮೆಲ್ಲ ಸೇನೆಯವರ ನಮ್ಮೆಲ್ಲ ಸಹವರ್ತಿಗಳ ದುಃಖ ತಪ್ತರಾಗಿದ್ದಾರೆ. ಹೌದಮ್ಮ. ನಾಯಕರಾರು ಪೀಠವನ್ನೇರುವವರು ಯಾರು ಎನ್ನುವುದಾಗಿ ಯೋಚಿಸ್ತಾ ಇದ್ದಾರೆ. ಓಹೋ. ಹೀಗೆ ಬಾ, ಹೀಗೆ ಬಾ. ಆಯ್ತು. ಪೀಠವನ್ನೇರಬೇಕು. ಪಟ್ಟದ ಕತ್ತಿಯನ್ನು ನಿನ್ನ ಕೈ ಒಪ್ಪಿಸ್ತಾ ಇದ್ದೇನೆ. ಕೇವಲ ಆತ್ಮರಕ್ಷಣೆ ಅಷ್ಟೇ ಅಲ್ಲ, ದುಷ್ಟರನ್ನ ಶಿಕ್ಷಿಸುವುದಕ್ಕೂ ಹೌದು, ನಮ್ಮೆಲ್ಲರನ್ನ ಪಾಲಿಸುವುದಕ್ಕೂ ಹೌದು. ಆದಷ್ಟು ಬೇಗ ವರಬಲಾನ್ವಿತನಾಗಿ ಹಿಂದಿರುಗಿ ಬಾ.
ಭವ